ಪರಿಚಯ ಆಯ್ತಾ? ಮಂತ್ರವಾದಿ ಭೈರವ. ಕಲಿತದ್ದು ವಿದ್ಯೆ ಒಂದೆರಡಿಲ್ಲ. ಪಾಠ, ಮಂತ್ರ, ತಂತ್ರ, ಕುತಂತ್ರ. ಅಷ್ಟು ಮಾತ್ರ ಅಲ್ಲ, ವಶೀಕರಣ, ಪೀಠೋಪೀಕರಣ, ಡಾಮರೀಕರಣ. ಪ್ರಗತಿಯಲ್ಲುಂಟು, ಆಗ್ತದೇನು ವಿಶ್ವಾಸ ಬೇಡ, ಆದ್ರೆ ಆಗ್ಬೋದಷ್ಟೇ. ಇಷ್ಟನ್ನೆಲ್ಲ ಕರಗತ ಮಾಡಿಸಿಕೊಂಡವ ನಾನು. ಹೌದು ಸ್ವಾಮಿ, ಎಂದಿನಂತೆ ಬಂದು ಸೇರಿದ್ದೇನೆ. ಯಾಗವನ್ನ ಮಾಡಬೇಕು, ತಪಸ್ಸನ್ನ ಮಾಡಬೇಕು. ಆ ಕಡೆ ಕುಳಿತೇನೆ. ಜಾಗ್ರತೆ ಮಾಡಿ ಕೂತ್ಕೊಳ್ಳಿ. ಎಲ್ಲಿಯಾದ್ರೂ ಆಸನ ಹಿಂದಾಗಿ ಮುಂದೆ ಬಿದ್ದರೆ ಮತ್ತೆ 4 ದಿವಸ ಈ ಬಾಜಿ ಭಾಗ ನಮಸ್ಕಾರ. ಎದುಗಳಿಗೆ ಒಳ್ಳೆದಿಲ್ಲ. ಇವಳು ಬಾರ ಅನ್ನೋದು ಇವಳು ರಮ್. ಎಂತದೋ ಕೇಳ್ತಾರೆ. ಯಾರು ಒಡ್ಲೇ ಇಲ್ಲ ಬಟ್ಟಲ್ಲಿ ಮಂತ್ರ ಮಂತ್ರ ಇಲ್ಲಿವರೆಗಾಗಿ ಬಂದಿ. ಒಬ್ಬಳೇ ಅಲ್ಲ, ಜೊತೆಯಲ್ಲಿ ಇನ್ನೊಬ್ಬಳು ಕಾಣ್ತಾ ಇದ್ದಾಳೆ. ಇಬ್ಬರು ಬಂದಿದ್ದೇವೆ. ಬಂದದ್ದೇ ಹೌದು ಅಂತ ಆದ್ರೆ ಏನಾಗಬೇಕು? ಈ ಸಣ್ಣ ಪ್ರಾಯದಲ್ಲಿ ಅದೇ ಮೇಲೆ ಈ ವರ್ಷ ಅಂತೂ ಪೂರ್ತಿ ಅದೇ ಕಾಯಿಲೆ ಇತ್ತು. ಇದ್ದೊಂದು ಅದೇ ಆಗ್ತಾ ಕೊಡ್ತೀವಿ. ಹಾಗಲ್ಲ, ಕಾರಣವನ್ನ ಹೇಳಿದ್ದೆ ಹೌದು ಅಂತ ಆದ್ರೆ ಕಳಿಸಿ ಮಾಡ್ತೇನೆ. ಇವತ್ತೇ ಶುರುವಾದದ್ದು ಇದು. ಶಿವ ಪೂಜಾರಿ. ಶಿವ ಪೂಜಾರಿ ಯಾಕೆ ಸುಮ್ಮನೆ ಒದ್ದಾಡ್ತಾ ಇದ್ದೀವಿ? ಇದು ನಾವು ನಿಮ್ಮನ್ನೇ ಹುಡುಕಿಕೊಂಡು ಬಂದದ್ದು. ನಿಮ್ಮ ಹೆಸರು ಬಯಲ್ಬದಿಯಲ್ಲಿ ಭೈರವ. ನೀವು ಇದು ಮಾಡಬೇಡಿ, ಯಾಕೆ ಸುಮ್ಮನೆ. ಇದು ಒಳ್ಳೆ ವಂಡರು ಕಮಲದಲ್ಲಿ ಹೋರಿ. ಸ್ವಾಮಿ, ಭೈರವ ಮಂತ್ರವಾದಿಗಳಿದ್ದಾರೆ ಅಂತ ನಾನು ಕೇಳಿದ್ದೆ. ನಿಮ್ಮನ್ನೇ ಹುಡುಕಿಕೊಂಡು ಬಂದದ್ದು ನಾನು. ನೀವು ಅಂತಿಂತವರಲ್ಲ. ನಿಮ್ಮ ಪರಾಕ್ರಮ ಅಂದ್ರೆ ಮಂತ್ರಶಕ್ತಿ ಎಂಥದ್ದು ಎನ್ನುವುದು ಜನ ಆಡಿಕೊಳ್ತಾ ಇದ್ದಾರೆ. ನೀವು ಹಸಿ ಕಟ್ಟಿಗೆಯಲ್ಲಿ ಹೊಗೆ ಎಬ್ಬಿಸ್ತೀರಂತೆ.
ಸಮುದ್ರದಲ್ಲಿ ಉಪ್ಪು ನೀರು ತೋರಿಸ್ತೀರಂತೆ. ಹೆಚ್ಚೇನು ಮನಸ್ಸು ಮಾಡಿದ್ರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲೂ ಯಾರೂ ಇಲ್ಲಿದ್ದಾಗ ಯಾವಾಗ ಈಗಲೇ ಈಗಲೇ ಅವರೆಲ್ಲ ಹೋದ್ರು, ನೀವೆಲ್ಲಿ ಹೋಗಿ ಈಗ ಬೇಡ. ಸೂರ್ಯ ಚಂದ್ರರನ್ನ ಒಂದೇ ಹಂಡೆ ಒಳಗೆ ಹಾಕಿ ಸೂರ್ಯ ಚಂದ್ರ ಒಂದೇ ಅಂಡೆ ಒಳಗೆ ಹಾಕಿ ಗಡಕ್ಕ ಮಾಡುವಾಗ 2-3 ಸೂರ್ಯ ಬೀಳುವುದು ಅಂತ ಆದ್ರಿಂದ ಮತ್ತೇನಾಗಬೇಕು? ಈಕೆ ನನ್ನ ಮಗಳು. ಕೆಲವು ದಿನದಿಂದ ಆಕೆಗೆ ಏನಾಗಿದೆ ಅಂತ ಹುಡುಗೂ ಗೊತ್ತಿಲ್ಲ. ಅವಳು ಹೇಳದೇ ಇದ್ದದ್ರಿಂದ ನಂಗೆ ಗೊತ್ತಾಗಲಿಲ್ಲ. ಯಾರನ್ನು ಕಂಡ್ರು ಏನು ನೋಡಿ ಅವರ ಮೈ ಮೇಲೆ ಹೋಗ್ತಾಳೆ. ಮಾತ್ರ ಅಲ್ಲ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಹಾಗಾಗಿ ಯಾವುದೋ ಪ್ರೇತವೋ ಭೂತವೋ ಹಿಡ್ಕೊಂಡಿದ್ದೆ, ಒಂದು ಸರಿ ಮಾಡಿ ಕೊಡ್ತೀರಾ? ಕಣ್ಣು ಚಿತ್ತಕ್ಕೆ ಬೆಳೆದು ಹೊಮ್ಮನೆ ಮಾಡಬೇಕು ನೀಯೇ. ಶಕ್ತಿಯನ್ನು ಹೊರಗಾಕಿದ್ದು ನಾನು ಅದನ್ನ ಇಟ್ಕೊಂಡು ತಿರ್ಸಿದ್ ನೋಡಿ, ನೀರೇ ಬರ್ಬೇಕು. ಬಾರಿತ್ತ ಬಾರಿತ್ತ ಉಂಟು ಬಾರಿತ್ತ ಮತ್ತೆ ಕೇಳಿದ್ರೆ ನಾನೆಂತ ಸಾಯಿದೆ? ಬಾರಿತ್ತ ಸಖಿ ನೋಡಿ, ಜಾಗ್ರತೆ ಮಾಡ್ಕೊಳ್ಳಿ. ಒತ್ತಾಯ ನಾನು ನಿಂತ್ಕೊಳ್ಬೇಕು. ಕರೆಯುವುದು ಒಂದರ್ಥ, ದೋ ದೋ ದೋ. ಅಯ್ಯೋ, ಕೂತ್ಕೋ ಕೂತ್ಕೋ. ಕುಳಿತುಕೊಳ್ಳು ಹಾ, ಕೂತ್ಕೋ. ಕುಳಿತುಕೊಳ್ಳು ಕೂತ್ಕೊಳ್ಳುವುದಿಲ್ಲ. ನಾನ್ ಸರಿ ಮಾಡ್ತೇನೆ. ಅಲ್ಲ, ಅದಕ್ಕೆ ಕರ್ಕೊಂಡು ಬಂದೆ ನಾನು. ಓಂ ಚಂಡಿ ಚಾಮುಂಡಿ ಭದ್ರಕಾಳಿ ಮಹಾಕಾಳಿ ಕಾಳಿಕಾಂಬ. ಇವತ್ತು ಬೇಡ, ನಾಳಿಕಾಂಬ. ಯಾನ ಸುಬ್ಬ ತುಂಬ